ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ದುಂದುವೆಚ್ಚಕ್ಕೆ ಕಡಿವಾಣ ಹಾಕೋದ್ರೊಂದಿಗೆ ಸಣ್ಣ ವೆಚ್ಚಕ್ಕೂ ನಿಯಂತ್ರಣ ಹಾಕಿದ್ರೆ ಸಾಕಷ್ಟು ಆಂತರಿಕ ಸಂಪನ್ಮೂಲ ಕ್ರೋಢೀಕರಿಸಬಹುದು. ವಿವಿಧ ಕಾರ್ಪೊರೇಟ್ ಸಂಸ್ಥೆಗಳ ಸಿಎಸ್ಆರ್ ಮೊತ್ತವನ್ನು ತಂದು ವಿವಿ ಸೇರಿದಂತೆ ಕೊಣಾಜೆ ಗ್ರಾಮದ ಅಭಿವೃದ್ಧಿಗೂ ವಿವಿಧ ಯೋಜನೆಗಳನ್ನು ರೂಪಿಸಲಾಗುವುದು ಅಂತ ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಪಿಎಸ್ ಯಡಪಡಿತಾಯ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಗರದ ಪ್ರೆಸ್ ಕ್ಲಬ್ನಲ್ಲಿ ಮಂಗಳವಾರ ಪತ್ರಿಕಾ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪ್ರತಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ಪರಿಣಾಮದ ಕುರಿತು ಮುಂದಾಲೋಚನೆ ವಹಿಸಿ ಜಾರಿಗೆ ತರಲಾಗ್ತಾ ಇದೆ. ದೇಶದಲ್ಲಿ ವಿಭಿನ್ನ ವಿಶ್ವವಿದ್ಯಾಲಯವನ್ನಾಗಿ ಮಾಡುವ ಉದ್ದೇಶದಿಂದ ಅಧಿಕಾರಕ್ಕೆ ಬಂದಿದ್ದು ಮೊದಲ ದಿನದಿಂದಲೇ ಈ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದೇನೆ ಎಂದರು. ಕಾಸ್ಟ್ ಸೇವಿಂಗ್ ಆಗುತ್ತೆ. ಕಾಸ್ಟ್ ಸೇವ್ಡ್ ಇಸ್ಕೊಂಡು ಮನಿ ಸೇವ್ಡ್, ಮನಿ ಸೇವ್ಡ್ ಇಸ್ಕೊಂಡು ಮನಿ ಅರ್ನ್ಡ್ ಅಂತ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಮಾಡದೆ ಈ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಕಂಟ್ರೋಲ್ ಮಾಡುವಂತದ್ದು, ಇವನ್ ಮಿನಿಮಮ್ ಎಕ್ಸ್ಪೆಂಡಿಚರ್ ಅನ್ನು ಹತೋಟಿಗೆ ತರೋದ್ರಲ್ಲಿ ಏನಾಗುತ್ತೆ, ನಮಗೆ ಹೊಸ ಲಾಭಾಂಶ ಸಿಕ್ಕಿದಾಗ ಆಗುತ್ತೆ. ಆ ಲಾಭಾಂಶ ವಿದ್ಯಾರ್ಥಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಅದನ್ನು ಪಾಸ್ ಆನ್ ಮಾಡಬೇಕನ್ನ ಆ ರೀತಿಯಲ್ಲಿ. ಆನಂತರ ಆಗ್ಮೆಂಟ್ ಇಂಟರ್ನಲ್ ರಿಸೋರ್ಸಸ್ ಅಂತ ಈ ಆಂತರಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸುವಂತಹ ಒಂದು ಪ್ರಯತ್ನ ನಾನು ಡೇ 1 ಇಂದ ಮಾಡ್ತಿದ್ದೇನೆ, ಅದನ್ನು ಮುಂದುವರಿಸ್ತೇನೆ. ವಿಶ್ವವಿದ್ಯಾಲಯದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು 7 ಎಕರೆ ಅತಿಕ್ರಮಣಕ್ಕೆ ಒಳಗಾಗಿದೆ. ಆದ್ದರಿಂದ ವಿಶ್ವವಿದ್ಯಾಲಯದ ಜಮೀನಿನ ಸುತ್ತಲೂ ಭದ್ರವಾದ ಆವರಣಗೋಡೆ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಒತ್ತುವರಿಯಾದ ಜಾಗದಲ್ಲಿ ಬೇಲಿ ನಿರ್ಮಿಸಲಾಗುವುದು. ವಿಶ್ವವಿದ್ಯಾಲಯ ಆವರಣದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವುದರ ಜೊತೆಗೆ ರಾಜ್ಯಪಾಲರ ಅನುಮತಿ ಸಿಕ್ಕಿದ್ರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿ ನಿಯೋಜಿಸುವ ಕುರಿತು ಚಿಂತನೆ ನಡೆಸಲಾಗಿದೆ ಅಂತ ತಿಳಿಸಿದರು. ಈ ಹೇಳಿದಾಗೆ 353 ಎಕರೆ ಇದೆ ಅಂತ ಹೇಳಿ ನಮ್ಮ RTC ಹೇಳ್ತದೆ. ಒಂದು 7 ಎಕರೆ ಆಕ್ರಮಿತ ಆಗಿದೆ ಅಂತ ಹೇಳುವಂಥದ್ದು, ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಹೇಳಿ, ಒತ್ತುವರಿ ಆಗಿದೆ ಅಂತ ಹೇಳುವಂಥದ್ದು ಕಂಡಿದ್ದೇವೆ. ನಾನೀಗ ಎಲ್ಲೆಲ್ಲಿ ಇನ್ನು ಗೋಡೆ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಜಾಗ ಒತ್ತುವರಿ ಆಗದ ಜಾಗದಲ್ಲಿ ನಾನು ಅದಕ್ಕೆ ಗಟ್ಟಿಮುಟ್ಟಾದ ವಾಲ್ ಮಾಡ್ತೇವೆ. ಎಲ್ಲಿ ಒತ್ತುವರಿ ಆಗಿದೆ, ಇನ್ನೂ ಒತ್ತುವರಿ ಆಗದ ಹಾಗೆ ಅಲ್ಲಿ ಫೆನ್ಸಿಂಗ್ ಮಾಡ್ಲಿಕ್ಕೆ ಹೊರಡ್ತೇನೆ. ಯಾಕಂದ್ರೆ ಡಿಸ್ಪ್ಯೂಟೆಡ್ ಸ್ಟ್ರಕ್ಚರ್ ಅದು, ಮುಂದೆ ಸ್ವಲ್ಪ ಸಮಯ ತಗೊಳ್ಬಹುದು. ಕಾಂಪೌಂಡ್ ವಾಲ್ನ 4 ದಿಕ್ಕುಗಳಲ್ಲಿ ಗಟ್ಟಿಮುಟ್ಟಾದ ಸೆಕ್ಯೂರಿಟಿಯನ್ನು, ಅವನಿಗೆ ಗನ್ ಕೊಡ್ತೇನೆ ಅಂತ ಹೇಳೋದಿಲ್ಲ, ಗಟ್ಟಿಮುಟ್ಟಾದ ಸೆಕ್ಯೂರಿಟಿಯನ್ನು ಅವನಿಗೆ ಬೇಕಾದ ಪ್ರೊಟೆಕ್ಷನ್ ಇಟ್ಟು ನಾವು ನಿಲ್ಲಿಸ್ತೇವೆ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಹೇಳುವಂತಹ 4 ದಿಕ್ಕಲ್ಲಿ. ಅದಕ್ಕೆ ಇದು ನಮ್ದು CISF ಇದೆಲ್ಲ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಅದನ್ನು 4 ಜನ ತಗೊಂಡ್ರು. ಅದಕ್ಕೆ ನಾನು ಗವರ್ನರ್ ಹತ್ರ ಚರ್ಚೆ ಮಾಡಿ ನಾನು ತಗೊಳ್ಳುವಂಥದ್ದು. ಯಾಕೆಂದ್ರೆ ಇಲ್ಲ ಸಣ್ಣ ಪುಟ್ಟ ವಿಚಾರದಲ್ಲಿ ಕೆಲವೊಮ್ಮೆ ಇದು ಕ್ಯಾಂಪಸ್ ಅಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿ ಆಗಬಹುದು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕಿಂದಾಜೆ, ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ, ಭಾಸ್ಕರ್ ರೈ ಕಟ್ಟ ಉಪಸ್ಥಿತರಿದ್ದರು.